ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಕೀರ್ತನೆಗಳೊಂದಿಗೆ ನಮ್ಮ ಪ್ರಾರ್ಥನೆ ಈ ಒಂದು ಸ್ವಾರ್ಥೆಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಈ ಕೀರ್ತನೆಗಳನ್ನು ಧ್ಯಾನಿಸುವ ಮುನ್ನ ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಈ ದಿನ ಈ ಕೀರ್ತನೆಗಳೊಂದಿಗೆ ಪ್ರಾರ್ಥನೆಯನ್ನು ನಾವು ಮಾಡುವಾಗ ನಮ್ಮ ಮೊರೆಯನ್ನು ಆಲಿಸಿರಿ, ನಮ್ಮನ್ನು ಉದ್ಧರಿಸಿರಿ, ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ತೋರಿರಿ, ನಮ್ಮಲ್ಲಿರುವ ಬಲಹೀನತೆಗಳನ್ನು ಮನ್ನಿಸಿರಿ, ಸೌಖ್ಯದ ವರವನ್ನು ಅನುಗ್ರಹಿಸಿ, ಮಾತ್ರವಲ್ಲ ನಿಮಗಾಗಿ ಬಾಳುವಂತೆ ನಮ್ಮನ್ನು ಅಭಿಷೇಕಿಸಿರಿ, ಆತ್ಮರ ಶಕ್ತಿಯಿಂದ ನಮ್ಮನ್ನು ಭರಿಸಿರೆಂದು ಪ್ರಭು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಆತ್ಮೀಯರೇ, ತೆಗೆದುಕೊಳ್ಳೋಣ ಕೀರ್ತನೆ 25. ಇಲ್ಲಿ ಸುಮಾರು 22 ವಾಕ್ಯಗಳಿವೆ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರು, ಇಟ್ಟಿರುವೆ ಪ್ರಭು ರನ್ಮನಗಳನ್ನು ನಿನ್ನತ್ತ, ಇಟ್ಟಿರುವೆ ಭರವಸೆ ನಿನ್ನಲೇ ದೇವ ಸನ್ನುತ. ಶತ್ರುಗಾಗದಿರಲಿ ಸಡಗರ, ನನಗೊದಗದಿರಲಿ ಮುಜುಗರ, ಆಗಲಿ ಆಶಾಭಂಗ ನಿನ್ನೆದುರಾಳಿಗಳಿಗೆ, ಹಾಗಾಗದಿರಲಿ ನಿನ್ನ ನಿರೀಕ್ಷಿಸುವವರಿಗೆ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು, ನೀನೊಪ್ಪುವ ಪಥದಲ್ಲಿ ನಾ ನಡೆಯ ಕಲಿಸು. ಸನ್ಮಾರ್ಗದಲ್ಲಿ ಮುನ್ನಡೆಸೆನ್ನ ದೇವಾ ಮುಕ್ತಿದಾತ, ಕಲಿಸೆನಗೆ ನಿನಗಾಗಿ ಕಾದಿರುವೆ ಸತತ. ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನು, ಆದಿಯಿಂದ ನೀ ತೋರಿದ ಛಲ ಪ್ರೀತಿಯನು. ಯೌವನದೆನ್ನ ಪಾಪ ಪ್ರವೃತ್ತಿಗಳ ಮನದಲ್ಲಿಟ್ಟುಕೊಳ್ಳಬೇಡ, ನಿನ್ನೊಲುಮೆ ನಲ್ಮೆಗಳ ನಿಮಿತ್ತ ಪ್ರಭು ನನ್ನ ನೆನೆಯದಿರಬೇಡ. ಸತ್ಯ ಸ್ವರೂಪನು ದಯಾವಂತನು ಪ್ರಭು, ದಾರಿ ತಪ್ಪಿದವರಿಗೆ ಬೋಧಕನು ವಿಭು. ದೀನರನ್ನು ನಡೆಸುವನು ತನ್ನ ವಿಧಿಗನುಸಾರ, ದಲಿತರಿಗೆ ಕಲಿಸುವನು ತನ್ನ ಧರ್ಮಾಚಾರ. ಪ್ರಭುವಿನೊಪ್ಪಂದಗಳ ಪಾಲಕರಿಗೆ ಆತನ ಮಾರ್ಗಗಳು ಸನ್ನುತ, ಆತನ ವಿಧಿ ನಿಬಂಧನೆಗಳ ಪರಿಪಾಲಕರಿಗೆ ಅವುಗಳು ಸುಪ್ರೀತ. ನಿನ್ನ ನಾಮದ ನಿಮಿತ್ತ ನನ್ನನ್ನು ಈಕ್ಷಿಸು, ಎನ್ನ ಘೋರ ಪಾಪವನ್ನು ಪ್ರಭು ಕ್ಷಮಿಸು. ಪ್ರಭುವಿನ ಭಯ ಭಕುತಿಯುಳ್ಳವನಿಗೆ ಲಭಿಪುದು ಖಚಿತ ರುಜು ಮಾರ್ಗದ ಕಲಿಕೆ. ಬಾಳುವನಂತವನು ಸುಖ ಸೌಭಾಗ್ಯದಿಂದ, ಬದುಕುವುದವನ ಸಂತತಿ ನಾಡಿನೊಡೆತನದಿಂದ. ಪ್ರಭುವಿನ ಮೈತ್ರಿ ಭಯ ಭಕುತಿಯುಳ್ಳವರಿಗೆ, ಅಂಥವರಿಗೆ ವ್ಯಕ್ತ ಆತನ ಒಡಂಬಡಿಕೆ. ತಿರುಗಿದೆ ಎನ್ನ ನಯನ ಪ್ರಭುವಿನತ್ತ, ಉರುಳಿಂದ ಕಾಲನು ಕಳಚಿದ ನಾಥ. ಒಬ್ಬೊಂಟಿಗನಾದೆ ಸಿಕ್ಕಿಕೊಂಡೆ ಸಂಕಟಕ್ಕೆ, ಕಟಾಕ್ಷಿಸೋ ಪ್ರಭು ಕರುಣೆ ತೋರೋ ತಬ್ಬಲಿಗೆ. ನಿವಾರಿಸೆನ್ನ ಮನ ಕ್ಲೇಶವನು, ಪರಿಹರಿಸೆನ್ನ ದುಃಖ ದುಗುಡವನು. ನೋಡೆನ್ನ ಬಾಧೆ ಬವಣೆಗಳನ್ನು, ತೊಡೆದು ಹಾಕೆನ್ನ ಪಾಪಗಳನ್ನು. ಶತ್ರುಗಳಿಹರು ನೋಡು ಸಹಸ್ರಾರು, ಕ್ರೋಧದಿಂದೆನ್ನ ಹಾಗೆ ಮಾಡುತ್ತಿಹರು. ಕಾಪಾಡು ಪ್ರಭು ರಕ್ಷಿಸೆನ್ನ ಪ್ರಾಣವನು, ನಿರಾಶೆಗೊಳಿಸಬೇಡ ಶರಣಾಗತನು ನಾನು. ನಿರ್ದೋಷ ನಿಷ್ಕಪಟ ನಡತೆ ನನಗೆ ರಕ್ಷೆ, ನೀನೇ ಪ್ರಭು ನನಗಿರುವ ದೃಢ ನಿರೀಕ್ಷೆ. ಉದ್ಧರಿಸು ದೇವ ಇಸ್ರಾಯೇಲರನು, ಸಮಸ್ತ ಬೇನೆ ಬವಣೆಗಳಿಂದವರನು. ಆತ್ಮೀಯರೇ, ಈ ಕೀರ್ತನೆ ನಮಗೆ ಪ್ರಭುವಿನ ಮಾರ್ಗವನ್ನು ತೋರಿಸುವ ಒಂದು ಕೀರ್ತನೆಯಾಗಿದೆ. ನಾವು ಹೇಗೆ ಜೀವಿಸಬೇಕು, ಯಾವ ರೀತಿಯಲ್ಲಿ ನಡೆಯಬೇಕು, ಅದರಲ್ಲೂ ಹೃದಯ ಅಂತರಾಳದಿಂದ ಮಾಡುವ ಪ್ರಾರ್ಥನೆಯಾಗಿದೆ. ಒಂದೊಂದೇ ವಾಕ್ಯಗಳನ್ನು ನಾವು ಧ್ಯಾನಿಸೋಣ. ಎತ್ತಿರುವೆ ಪ್ರಭು ರನ್ಮನಗಳನ್ನು ನಿನ್ನತ್ತ. ನಾವು ಬಲಿಪೂಜೆಯಲ್ಲಿ ಹೇಳ್ತೀವಿ, ನಿಮ್ಮ ರನ್ಮನಗಳನ್ನು ಅಥವಾ ಹೃದಯಗಳನ್ನು ದೇವರೆಡೆಗೆ ಎತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ ಅಂದರೆ ಅರ್ಥ ಏನು? ನನ್ನ ತನು ಮನ ಎಲ್ಲವನ್ನು ದೇವರ ಕಡೆಗೆ ನಾನು ಎತ್ತುತ್ತೇನೆ, ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ
ಎತ್ತಿರುವೆ ಪ್ರಭು ಋನ್ಮನಗಳನ್ನು ನಿನ್ನತ್ತ, ನೀ ಬಿಟ್ಟರೆ ನನಗೆ ಬೇರೆ ಯಾರೂ ದೇವರಿಲ್ಲ. ಇಟ್ಟಿರುವೆ ಭರವಸೆ ನಿನ್ನಲೇ ದೇವ ಸನ್ನುತ, ನನ್ನ ಭರವಸೆ ನಿನ್ನಲೇ. ಶತ್ರುಗಾಗದಿರಲಿ ಸಡಗರ, ನನಗೊದಗದಿರಲಿ ಮುಜುಗರ. ನೋಡಿ, ನನ್ನ ಶತ್ರುಗೆ ಸಡಗರವಾಗದಿರಲಿ ಮತ್ತು ನನಗೆ ಮುಜುಗರ ಬಾರದಿರಲಿ. ಏಕೆಂದರೆ ನಾನು ನಿನ್ನನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ. ನಿನ್ನೆಡೆ ನನ್ನ ಹೃದಯವನ್ನು ನಾನು ಎತ್ತಿದ್ದೇನೆ. ಆಗಲಿ ಆಶಾಭಂಗ ಎದುರಾಳಿಗಳಿಗೆ, ಆಗಾಗದಿರಲಿ ನಿನ್ನ ನಿರೀಕ್ಷಿಸುವವರಿಗೆ. ಅಂದರೆ ನಿನ್ನನ್ನು ನಿರೀಕ್ಷಿಸುವವರು ಆಶೀರ್ವಾದಗೊಳ್ಳಲಿ, ಹಾಗೂ ನಿನ್ನಲ್ಲಿ ಪ್ರಾರ್ಥನೆ ಮಾಡುವವರು ನಿಮ್ಮ ವರಗಳನ್ನು ಪಡೆಯಲಿ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು, ನೀನೊಪ್ಪುವ ಪಥದಲ್ಲಿ ನಾನು ನಡೆಯ ಕಲಿಸು. ಯೇಸು ಸ್ವಾಮಿ ನುಡಿದರು, ನಾನೇ ಮಾರ್ಗ, ನಾನೇ ಜೀವ, ನಾನೇ ಸತ್ಯ. ದೇವರ ವಾಕ್ಯ ನಮಗೆ ಸ್ವರ್ಗೀಯ ಸಾಮ್ರಾಜ್ಯದ ಮೌಲ್ಯಗಳನ್ನು ತಿಳಿಯಪಡಿಸುತ್ತವೆ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು, ನೀನೊಪ್ಪುವ ಪಥದಲ್ಲಿ ನಾನು ನಡೆಯ ಕಲಿಸು. ಸನ್ಮಾರ್ಗದಲ್ಲಿ ಮುನ್ನಡೆಸೆನ್ನ ದೇವ ಮುಕ್ತಿದಾತ, ಕಲಿಸೆನಗೆ ನಿನಗಾಗಿ ಕಾದಿರುವೆ ಸತತ. ಸನ್ಮಾರ್ಗದಲ್ಲಿ ನಿನ್ನ ಹಾದಿಯಲ್ಲಿ ಸರಿಯಾದ ದಾರಿಯಲ್ಲಿ ನನ್ನನ್ನು ಮುನ್ನಡೆಸು. ಕಲಿಸೆನಗೆ ನಿನಗಾಗಿ ಕಾದಿರುವೆ ಸತತ. ನಾವು ದೇವರಿಂದ ಕಲಿಯೋಣ, ದೇವರ ಆಜ್ಞೆಗಳ ಪ್ರಕಾರ ಜೀವಿಸೋಣ. ಆದಿಯಿಂದ ನೀ ತೋರಿದ ಛಲ ಪ್ರೀತಿಯನು, ಕಲಿಸೆನಗೆ ನೀ ತೋರಿದ ಪ್ರೀತಿಯನು. ವಾಕ್ಯ 7, ಯೌವನದೆನ್ನ ಪಾಪ ಪ್ರವೃತ್ತಿಗಳ ಮನದಲ್ಲಿ ಇಟ್ಟುಕೊಳ್ಳಬೇಡ. ಯೌವನದಲ್ಲಿ ದಾವೀದನು ಕೂಡ ತನ್ನ ಪಾಪ ಪ್ರವೃತ್ತಿಗೆ ಒಳಗಾದ. ಆಗ ಆ ಪಾಪ ಪ್ರವೃತ್ತಿಯನ್ನು ನೆನಪಲ್ಲಿಟ್ಟುಕೊಳ್ಳಬೇಡ. ಯಾಕೆಂದರೆ ನಾನು ಪಶ್ಚಾತ್ತಾಪ ಪಟ್ಟು ನಿನ್ನನ್ನೇ ಅರಸಿ ಬಂದಿದ್ದೇನೆ. ನಿನ್ನೊಲುಮೆ ನಲ್ಮೆಗಳ ನಿಮಿತ್ತ ಪ್ರಭು ನನ್ನ ನೆನೆಯದಿರಬೇಡ. ನೀನು ನೆನೆಯದೇ ಇರಬೇಡ. ನನ್ನನ್ನು ಕರುಣಿಸು, ಕಟಾಕ್ಷಿಸು, ಕೃಪೆ ತೋರು. ಸತ್ಯ ಸ್ವರೂಪನು ದಯಾವಂತನು ಪ್ರಭು, ದಾರಿ ತಪ್ಪಿದವರಿಗೆ ಬೋಧಕನು ವಿಭು. ಸತ್ಯವಂತನು ನಮ್ಮ ದೇವರು, ಸತ್ಯವಂತರು, ದಯಾವಂತರು, ಸತ್ಯ ಸ್ವರೂಪರು, ದಯಾ ಸ್ವರೂಪರು. ದಾರಿ ತಪ್ಪಿದವರಿಗೆ ಬೋಧಕನು ಅಂದರೆ ಸರಿಯಾದ ದಾರಿಯನ್ನು ಅವರು ತೋರಿಸುತ್ತಾರೆ, ಕರೆದು ತರುತ್ತಾರೆ. ದೀನರನ್ನು ನಡೆಸುವನು ತನ್ನ ವಿಧಿಗನುಸಾರ, ದಲಿತರಿಗೆ ಕಲಿಸುವನು ತನ್ನ ಧರ್ಮಾಚಾರ. ಪ್ರಭುವಿನ ಒಪ್ಪಂದಗಳ ಪಾಲಕರಿಗೆ ಆತನ ಮಾರ್ಗಗಳು ಸನ್ನುತ. ಪ್ರಭುವಿನ ಒಪ್ಪಂದಗಳ ಪಾಲಕರಿಗೆ, ಪ್ರಭುವಿನ ಒಪ್ಪಂದಗಳು ಅಂದರೆ ಏನು? ಅವರು ನಮಗೆ ತೋರಿಸಿದ ದಾರಿ, ಆ ಮಾರ್ಗಗಳು ಸರಿಯಾದ ಮಾರ್ಗಗಳು. ಆತನ ವಿಧಿ ನಿಬಂಧನೆಗಳ ಪರಿಪಾಲಕರಿಗೆ ಅವು ಸುಪ್ರೀತ. ಅಂದರೆ ಆ ಪ್ರಭುವಿನ ಒಪ್ಪಂದಗಳನ್ನು ಪಾಲಿಸುವವರಿಗೆ, ಆತನ ವಿಧಿ ನಿಬಂಧನೆಗಳ ಪರಿಪಾಲಕರಿಗೆ ಅವರು ಆಶೀರ್ವಾದ ಹೊಂದುವರು. ನಿನ್ನ ನಾಮದ ನಿಮಿತ್ತ ನನ್ನನ್ನು ಈಕ್ಷಿಸು, ಎನ್ನ ಘೋರ ಪಾಪವನ್ನು ಪ್ರಭು ಕ್ಷಮಿಸು. ಪ್ರಭುವಿನ ಭಯಭಕ್ತಿಯುಳ್ಳವನಿಗೆ ಲಭಿಸುವುದು ಖಚಿತ ರುಜು ಮಾರ್ಗದ ಕಲಿಕೆ. ಅದು ದೇವರ ಭಯವೇ ನಮ್ಮ ಜ್ಞಾನದ ಮೂಲ. ಸಿರಾಕನ ಗ್ರಂಥದಲ್ಲಿ ನಾವು ಓದುತ್ತೀವಿ. ಅದರಿಂದ ಸುಜ್ಞಾನ ಗ್ರಂಥದಲ್ಲೂ ನಾವು ಓದ್ತೀವಿ. ದೇವರ ಭಯ ಅಂದರೆ ದೇವರನ್ನು ನಾವು ಪ್ರೀತಿಸಬೇಕು, ದೇವರ ಹಾದಿಯಲ್ಲಿ ಜೀವಿಸಬೇಕು, ಅವರ ನಿಬಂಧನೆಗಳ ಪ್ರಕಾರ ನಾವು ನಮ್ಮ ಜೀವನವನ್ನು ಜೀವಿಸಬೇಕು. ಆವಾಗ ಅವರಿಗೆ ಸರಿಯಾದ ಮಾರ್ಗವನ್ನು ದೇವರು ತೋರಿಸ್ತಾರೆ, ಆಶೀರ್ವದಿಸ್ತಾರೆ. ಬಾಳು ಅನಂತವನು ಸುಖ ಸೌಭಾಗ್ಯದಿಂದ ಬದುಕುವು ನವನ ಸಂತತಿ ನಾಡಿ ನೊಡೆತನದಿಂದ. ಯಾರು ಭಯಭಕ್ತಿಯಿಂದ ಜೀವಿಸ್ತಾರೆ, ದೇವರ ಮಾತಿಗೆ ಕಿವಿ ಕೊಡುತ್ತಾರೆ, ಅವರು ಸುಖ ಸೌಭಾಗ್ಯದ ಜೀವನ ಮತ್ತು ನಾಡಿ ನೊಡೆತನ ಅವರಿಗೆ ಸಿಗುತ್ತೆ. ಪ್ರಭುವಿನ ಮೈತ್ರಿ ಭಯಭಕ್ತಿಯುಳ್ಳವರಿಗೆ, ಅಂಥವರಿಗೆ ವ್ಯಕ್ತ ಆತನ ಒಡಂಬಡಿಕೆ. ನೋಡಿ, ಪ್ರಭುವಿನ ಮೈತ್ರಿ ಅಂದರೆ ನಾವು ನೋಡ್ತೀವಿ ಲೋಕದಲ್ಲಿ ಮೈತ್ರಿ ಮಾಡಿಕೊಳ್ಳುವುದು. ಆದರೆ ಪ್ರಭುವಿನ ಮೈತ್ರಿ ಅಂದರೆ ಪ್ರಭು ಯಾರನ್ನು ಮೆಚ್ಚುತ್ತಾರೆ? ಅವರ ಭಯಭಕ್ತಿ ಉಳ್ಳವರಿಗೆ ಮತ್ತು ಪಶ್ಚಾತ್ತಾಪಪಟ್ಟು ಅವರೆಡೆಗೆ ಬರುವವರಿಗೆ, ಅಂಥವರಿಗೆ ವ್ಯಕ್ತ ಆತನ ಒಡಂಬಡಿಕೆ. ತಿರುಗಿದೆ ಎನ್ನ ನಯನ ಪ್ರಭುವಿನತ್ತ, ನನ್ನ ಕಣ್ಣುಗಳು ನಿಮ್ಮತ್ತ ತಿರುಗಿವೆ. ಉರುಲಿಂದ ಕಾಲನು ಕಳಚಿದಾನಾತ. ಉರುಲಿಂದ, ಉರುಲು ಅಂದ್ರೇನು? ಉರುಲು ಅಂದರೆ ಪಾಪ ಇರಬಹುದು, ಉರುಲು ಅಂದರೆ ನಾವು ಬಿದ್ದು ಹೋಗುವ ಕ್ಷಣಗಳು ಇರಬಹುದು. ಅದರಿಂದ ದೇವರು ನಮ್ಮನ್ನು ರಕ್ಷಿಸುತ್ತಾರೆ. ಆತನ ಕಣ್ಣುಗಳು ನಮ್ಮನ್ನು ನೋಡುತ್ತಾ ಇವೆ. ಬಂಟಿಗನಾದೆ ಸಿಕ್ಕಿಕೊಂಡೆ ಸಂಕಟಕ್ಕೆ, ಕಟಾಕ್ಷಿಸೋ ಪ್ರಭು ಕರುಣೆ ತೋರೋ ತಬ್ಬಲಿಗೆ. ನೋಡಿ, ಏಕಾಂಗಿತನ ಅಥವಾ ತಬ್ಬಲಿತನದ ಅನುಭವ ನಮಗಾಗುತ್ತೆ. ಆದರೆ ಪ್ರಭು ನಮಗೆ ಕಟಾಕ್ಷಿಸುತ್ತಾರೆ. ಇಲ್ಲಿ ಕೀರ್ತನಕಾರ ಕಟಾಕ್ಷಿಸುವಂತೆ ಪ್ರಾರ್ಥಿಸುತ್ತಾನೆ. ನಿವಾರಿಸೆನ್ನ ಮನ ಕ್ಲೇಶವನು, ಪರಿಹರಿಸೆನ್ನ ದುಃಖ ದುಗುಡವನು.
ನೋಡೆನ್ನ ಬಾಧೆ ಬವಣೆಗಳನ್ನು, ತೊಡೆದು ಹಾಕೆನ್ನ ಪಾಪಗಳನ್ನು, ನಿವಾರಿಸೆನ್ನ ಮನಕ್ಲೇಶ, ನನ್ನ ಮನಸ್ಸಿನಲ್ಲಿರುವ ಕ್ಲೇಶಗಳು ನೋವುಗಳನ್ನು ನಿವಾರಿಸು, ದುಃಖದುಗುಡವನ್ನು ಪರಿಹರಿಸು, ಬೇನೆ ಬವಣೆಗಳನ್ನು ನೋಡು ಪ್ರಭು, ತೊಡೆದು ಹಾಕು ನನ್ನ ಪಾಪಗಳನ್ನು. ಕಾರಣ ಇವೆಲ್ಲ ನನ್ನ ಪಾಪಗಳ ನಿಮಿತ್ತ ನನಗೆ ಬರ್ತಾ ಇವೆ, ನೀನು ಮಾತ್ರ ನನ್ನನ್ನು ಬಿಡಿಸಲು ಸಾಧ್ಯ. ಶತ್ರುಗಳಿಹರು ನೋಡು ಸಹಸ್ರಾರು, ಕ್ರೋಧದಿಂದೆನ್ನ ಹಾಗೆ ಮಾಡುತ್ತಿಹರು. ಕಾಪಾಡು ಪ್ರಭು, ರಕ್ಷಿಸೆನ್ನ ಪ್ರಾಣವನ್ನು, ನಿರಾಶಗೊಳಿಸಬೇಡ ಶರಣಾಗತನು ನಾನು ನಿನಗೆ ಶರಣಾಗತನಾಗ್ತೀನಿ. ಶರಣು ಅಂದರೆ ನಾನು ನನ್ನನ್ನೇ ನಿನಗೆ ಸಮರ್ಪಿಸ್ತಾ ಇದ್ದೀನಿ. ಐ ಟೋಟಲಿ ಸರೆಂಡರ್ ಮೈ ಸೆಲ್ಫ್ ಟು ಯು. ನೀವು ನನ್ನನ್ನು ಕಾಪಾಡಿರಿ, ರಕ್ಷಿಸಿರಿ, ನಿಮ್ಮ ಮಾರ್ಗದಲ್ಲಿ ನಡೆಸಿರಿ. ನಿರ್ದೋಷ ನಿಷ್ಕಪಟ ನಡತೆ ನನಗೆ ರಕ್ಷೆ. ನೀನೇ ಪ್ರಭು ನನಗಿರುವ ದೃಢ ನಿರೀಕ್ಷೆ. ಹಿಂದಿನ ಕೀರ್ತನೆಗಳಲ್ಲಿ ಪ್ರಭುವಿನ ಶಿಖರವನ್ನು ಹೇರಬಲ್ಲವನಾರು 24:3, ಅಂಥವನು ಶುದ್ಧ ಹಸ್ತನು, ಸುಮನಸ್ಕನು, ಅನಾಚಾರಕ್ಕೆ ಅಪ್ರಾಮಾಣಿಕತೆಗೆ ಒಲಿಯನವನು. ಅಂದರೆ ನಿರ್ದೋಷ ನಿಷ್ಕಪಟ ನಡತೆ ನನಗೆ ರಕ್ಷೆ. ನೀನೇ ಪ್ರಭು ನನಗಿರುವ ದೃಢ ನಿರೀಕ್ಷೆ. ಉದ್ಧರಿಸು ದೇವ ಇಸ್ರಾಯೇಲರನ್ನು ಸಮಸ್ತ ಬೇನೆ ಬವಣೆಗಳಿಂದವರನು. ಸಮಸ್ತ ದುಃಖ ದುಗುಡಗಳಿಂದ ಬೇನೆ ಬವಣೆಗಳಿಂದ ದೇವರು ರಕ್ಷಿಸುತ್ತಾರೆ. ಆದ್ದರಿಂದ ಪ್ರಭುವಿನ ಮಾರ್ಗದಲ್ಲಿ ನಾವು ಜೀವಿಸತಕ್ಕದ್ದು. ಪ್ರಭುವಿನ ಮಾರ್ಗಗಳು ಕಷ್ಟಕರವಾದುದಲ್ಲ. ಪ್ರಭುವಿನ ಆಜ್ಞೆಗಳು ನಿಬಂಧನೆಗಳ ಪ್ರಕಾರ ನಾವು ಜೀವಿಸಿದಾಗ ನಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ಪಡೆಯುತ್ತೀವಿ, ಯಶಸ್ಸನ್ನು ಪಡೆಯುತ್ತೀವಿ. ಮುಂದಿನ ಕೀರ್ತನೆ 26, ನಿರ್ದೋಷಿಯ ನಿವೇದನೆ. ಇಲ್ಲಿ ಸುಮಾರು 12 ವಾಕ್ಯಗಳಿವೆ. ಓದೋಣ, ಪ್ರಾರ್ಥಿಸೋಣ. ಸಾಚ್ಯವಾದುದೆನ್ನ ನಡತೆ, ಅಚಲವಾದುದೆನ್ನ ನಂಬುಗೆ, ನೀಚ ನಾನಲ್ಲವೆಂದು ಪ್ರಭು ನ್ಯಾಯ ತೀರಿಸೆನಗೆ. ಪರೀಕ್ಷಿಸು ಪ್ರಭು, ಎನ್ನನ್ನು ಪರಿಶೀಲಿಸು, ರನ್ಮನಗಳೆಲ್ಲವನ್ನೂ ನೀ ಪರಿಶೋಧಿಸು. ಕೈ ಬಿಡದ ನಿನ್ನೊಲವು ನನ್ನ ಕಣ್ಮುಂದಿದೆ, ನೀ ತೋರಿದ ಸತ್ಯ ಪಥದಲ್ಲಿ ನಾ ನಡೆದೆ. ದುಷ್ಟರ ಕೂಟದಲ್ಲಿ ನಾ ಕೂರುವವನಲ್ಲ, ಕಪಟಿಗಳ ಸಂಘವನ್ನು ನಾ ಸೇರುವವನಲ್ಲ. ದುರ್ಜನರ ಸಹವಾಸವದು ನನಗಸಹ್ಯ, ದುರುಳ ರೊಡನಾಟ ನನಗೆ ಬೇಡವಯ್ಯ. ನಿರ್ದೋಷಿ ನಾನೆಂದು ನೀರಿನಲ್ಲಿ ಕೈ ತೊಳೆವೆನಯ್ಯ, ಪ್ರಭು ನಿನ್ನ ಬಲಿಪೀಠದ ಪ್ರದಕ್ಷಿಣೆ ಮಾಡುವೆನಯ್ಯ. ದನಿ ಎತ್ತಿ ನನಗೆ ಧನ್ಯ ಗೀತೆ ಹಾಡುವೆನಯ್ಯ, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ಘೋಷಿಸುವೆನಯ್ಯ. ಪ್ರಿಯವಾದುದೆನಗೆ ನಿನ್ನ ನಿವಾಸದ ಮಂದಿರ, ಸುಪ್ರೀತವಾದುದು ನಿನ್ನ ಮಹಿಮೆಯ ಆಗರ. ಪಾಪಿಗಳ ಸಮೇತ ಎನ್ನ ಪ್ರಾಣವನ್ನಳಿಸಬೇಡಯ್ಯ, ಕೊಲೆಪಾತಕರ ಸಮೇತ ಎನ್ನ ಜೀವ ತೆಗೆಯಬೇಡಯ್ಯ. ಇದೇ ಆ ಜನರ ಕೈಗಳಲ್ಲಿ ಕೆಡುಕುತನ, ಬಲಗೈ ತುಂಬ ಲಂಚಕೋರತನ. ನೀತಿಯ ಪಥದೋಳು ನಾ ನಡೆವೆನಯ್ಯ, ಕರುಣೆ ತೋರುತ್ತ ಪ್ರಭು ರಕ್ಷಿಸಯ್ಯ. ಸಮತಳದಲ್ಲಿ ನಿಂತಿವೆ ನನ್ನ ಪಾದಗಳು, ಸ್ತುತಿಸುವೆ ನಾ ಪ್ರಭುವನು ಭಕ್ತರ ಸಭೆಯೊಳು. ಆತ್ಮೀಯ ಸಹೋದರ ಸಹೋದರಿಯರೇ, ಅನೇಕ ಬಾರಿ ನಮ್ಮ ಈ ಕೀರ್ತನೆಗಳು ನಮ್ಮ ಹೃದಯಕ್ಕೆ ಹತ್ತಿರವಾಗಿವೆ. ಕಾರಣ ಇಲ್ಲಿ ನೋಡಿ, ಹಿಂದಿನ ಕೀರ್ತನೆ ಓದುವಾಗ ಪ್ರಭುವಿನ ಮಾರ್ಗದ ಕುರಿತು ನಾವು ನೋಡ್ತೀವಿ. ಇವತ್ತು ನಿರ್ದೋಷಿಯ ನಿವೇದನೆ. ಅನೇಕ ಬಾರಿ ನಮಗೆ ಅನುಭವ ಆಗುತ್ತೆ. ನನ್ನ ಜೀವನದಲ್ಲಿ ನಾನು ಅನುಭವಿಸುವಂತಹ ಕಷ್ಟಗಳು, ನೋವುಗಳು, ದುಃಖಗಳು, ಅನೇಕ ಬಾರಿ ನಮಗೆ ಅದಕ್ಕೆ ಉತ್ತರ ಸಿಗುವುದಿಲ್ಲ. ಯಾಕೆ ಹೀಗಾಗುತ್ತೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಆದರೆ ಇವತ್ತು ಇಲ್ಲಿ ಈ ಕೀರ್ತನೆಯ ಮೂಲಕ ನಮ್ಮ ಯಾತನೆಯನ್ನು ನಾವು ದೇವರಿಗೆ ಸಮರ್ಪಿಸುವಂತಹ ಅವಕಾಶ ನಮಗೆ ಇಲ್ಲಿ ಸಿಕ್ಕಿದೆ. ಸಾಚವಾದುದೆನ್ನ ನಡತೆ, ಅಚಲವಾದುದೆನ್ನ ನಂಬುಗೆ, ನೀಚ ನಾನಲ್ಲವೆಂದು ಪ್ರಭು ನ್ಯಾಯ ತೀರಿಸೆನಗೆ. ಕೀರ್ತನಗಾರ ಏನು ಹೇಳುತ್ತಾನೆ, ಹೇಗೆ ಪ್ರಾರ್ಥಿಸುತ್ತಾನೆ? ಸಾಚವಾದುದು, ಸತ್ಯವಾದುದು, ಒಳ್ಳೆಯ ನಡತೆ ನಂದು, ಅಚಲವಾದುದು, ನನ್ನ ವಿಶ್ವಾಸ ಅಚಲವಾದುದು. ನೀಚ ನಾನಲ್ಲವೆಂದು ಪ್ರಭು ನ್ಯಾಯ ತೀರಿಸೆನಗೆ. ಈಗ ನೀ ನನಗೆ ನ್ಯಾಯ ತೀರಿಸಲೇಬೇಕು. ಪರೀಕ್ಷಿಸು ಪ್ರಭು, ಎನ್ನನ್ನು ಪರಿಶೀಲಿಸು. ದೇವರು ನಮ್ಮ ರನ್ಮನಗಳನ್ನು ಪರಿಶೋಧಿಸುತ್ತಾರೆ. ರನ್ಮನಗಳನ್ನು ಹೃದಯಗಳನ್ನು ಪರಿಶೋಧಿಸುವಾತ. ಪರೀಕ್ಷಿಸು ಪ್ರಭು, ಎನ್ನನ್ನು ಪರಿಶೀಲಿಸು, ರನ್ಮನಗಳೆಲ್ಲವನ್ನು ನೀ ಪರಿಶೋಧಿಸು. ಯೆರೆಮೀಯ ಪ್ರವಾದಿ 17ನೇ ವಾಕ್ಯ 9 ಹೇಳುತ್ತೆ, ಮಾನವ ಹೃದಯ ಎಲ್ಲಕ್ಕಿಂತ ವಂಚಕ, ಅದಕ್ಕೆ ಅಂಟಿದೆ ಗುಣವಾಗದ ರೋಗ. ನಾನು
ಸರ್ವೇಶ್ವರ ಅಂತರಿಂದ್ರಿಯಗಳ ಪರಿಶೀಲಕ, ಹೃದಯದ ಪರಿಶೋಧಕ. ನನಗೆ ಮುಚ್ಚು ಮರೆಯಾದುದು ಯಾವುದೂ ಇಲ್ಲ. ನೋಡಿ, ಪರೀಕ್ಷಿಸು ಪ್ರಭು ಎನ್ನನು, ಪರಿಶೀಲಿಸು. ಆಮೇಲೆ ರನ್ಮನಗಳೆಲ್ಲವನ್ನು ನೀ ಪರಿಶೋಧಿಸು. ನಿನ್ನ ಮುಂದೆ ನಿನಗೆ ಎಲ್ಲ ತಿಳಿದಿದೆ. ನನ್ನ ಜೀವನವನ್ನೇ ನಿನ್ನ ಮುಂದೆ ಇಡುತ್ತೀನಿ. ಕೈ ಬಿಡದ ನಿನ್ನೊಲವು ನನ್ನ ಕಣ್ಮುಂದಿದೆ. ನಿನ್ನ ಒಲವು, ನಿನ್ನ ಪ್ರೀತಿ, ಕೈ ಬಿಡದ ಪ್ರೀತಿ, ದೇವರ ಪ್ರೀತಿ, ಅತಿಶಯ ಪ್ರೀತಿ. ನೀ ತೋರಿದ ಸತ್ಯ ಪಥದಲ್ಲಿ ನಾನು ನಡೆದೆ. ದುಷ್ಟರ ಕೂಟದಲ್ಲಿ ನಾ ಕೂರುವವನಲ್ಲ, ಕಪಟಿಗಳ ಸಂಘವನ್ನು ನಾ ಸೇರುವವನಲ್ಲ. ಕೀರ್ತನೆ 1ನೇ ಕೀರ್ತನೆ ಹೇಳುತ್ತೆ, ದುಷ್ಟರ ಕೂಟದಲ್ಲಿ ಕೂರದೆ, ದುರ್ಜನರ ಸಂಘದಲ್ಲಿ ಇರದೆ. ನಾನು ಇಲ್ಲಿ ಕಪಟಿಯಲ್ಲ, ದುಷ್ಟರ ಕೂಟದಲ್ಲಿ ಕೂರಲಿಲ್ಲ. ದುರ್ಜನರ ಸಹವಾಸವದು ನನಗೆ ಅಸಹ್ಯ, ದುರುಳರೊಡನಾಟ ನನಗೆ ಬೇಡವಯ್ಯ. ನನ್ನ ಜೀವನ ನಿನ್ನ ಹಾದಿಯಲ್ಲಿ ನಾನು ಜೀವಿಸಲು ಪ್ರಯತ್ನ ಪಟ್ಟಿದ್ದೀನಿ. ನಿರ್ದೋಷಿ ನಾನೆಂದು ನೀರಿನಲ್ಲಿ ಕೈ ತೊಳೆವೆನಯ್ಯ. ಪ್ರಭು, ನಿನ್ನ ಬಲಿಪೀಠದ ಪ್ರದಕ್ಷಿಣೆ ಮಾಡುವೆನಯ್ಯ. ನೋಡಿ, ನಿರ್ದೋಷಿ ನಾನೆಂದು ನೀರಿನಲ್ಲಿ ಕೈ ತೊಳೆವೆನಯ್ಯ. ಪಿಲಾತ ಕೈ ತೊಳೆದ, ನಿರ್ದೋಷಿ ಅಂತೇಳಿ, ಆದರೆ ಅವನು ದೋಷಿಯಾಗಿದ್ದ. ಕೈ ತೊಳೆದ ತಕ್ಷಣ ದೋಷ ಪರಿಹಾರವಾಗಿಲ್ಲ. ಆದರೆ ನಿರ್ದೋಷಿತನ ಒಳಗಡೆ ಇದ್ರೆ, ಸತ್ಯ ಒಳಗಡೆ ಇದ್ರೆ ಅದು ಸತ್ಯನೇ. ಪ್ರಭು, ನಿನ್ನ ಬಲಿಪೀಠದ ಪ್ರದಕ್ಷಿಣೆ ಮಾಡುವೆನಯ್ಯ. ದನಿ ಎತ್ತಿ ನಿನಗೆ ಧನ್ಯಗೀತೆ ಹಾಡುವೆನಯ್ಯ. ಐ ವಿಲ್ ಸಿಂಗ್ ಸಾಂಗ್ ಟು ಯು. ನಿನಗೆ ನಾನು ಸ್ತುತಿ ಹಾಡ್ತೀನಿ. ದನಿ ಎತ್ತಿ ಧನ್ಯಗೀತೆ ಅಂದರೆ ವಂದನೆ ಗೀತೆ ಹಾಡ್ತೀನಯ್ಯ. ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ಘೋಷಿಸುವೆನಯ್ಯ. ನಿನ್ನ ಅದ್ಭುತ ಕಾರ್ಯಗಳನ್ನು, ನಾವು ಬದುಕಿ ಇರುವುದೇ ಆತನ ಅದ್ಭುತ ಕಾರ್ಯಗಳನ್ನು ಘೋಷಿಸಲು. ಪ್ರಿಯವಾದು ನಿನಗೆ ನಿನ್ನ ನಿವಾಸದ ಮಂದಿರ ಅಂದರೆ ದೇವಾಲಯ, ನೀನು ಅಲ್ಲಿ ಇರುವ ಆ ಸ್ಥಳ, ನಿನ್ನ ಪ್ರಸನ್ನತೆ. ಸುಪ್ರೀತವಾದುದು ನಿನ್ನ ಮಹಿಮೆಯ ಆಗರ. ಪಾಪಿಗಳ ಸಮೇತ ಎನ್ನ ಪ್ರಾಣವನ್ನು ಅಳಿಸಬೇಡಯ್ಯ. ಕೊಲೆ ಪಾತಕರ ಸಮೇತ ಎನ್ನ ಜೀವ ತೆಗೆಯಬೇಡಯ್ಯ. ಸೊ ದೇವರಲ್ಲಿ ಮೊರೆ ಇಡುವುದು ಅಂದರೆ ಪಾಪಿಗಳ ಸಮೇತ ನನ್ನನ್ನು ನಾಶ ಮಾಡಬೇಡ. ಅದಕ್ಕೆ ನಾವು ಹೇಳ್ತೀವಿ, ಈಗಲೂ ಮತ್ತು ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ, ನಮೋ ಮರಿಯ ಪ್ರಾರ್ಥನೆಯಲ್ಲಿ. ಕೊಲೆ ಪಾತಕರ ಸಮೇತ ಎನ್ನ ಜೀವ ತೆಗೆಯಬೇಡಯ್ಯ. ಇದೇ ಆ ಜನರ ಕೈಗಳಲ್ಲಿ ಕೆಡುಕುತನ, ಬಲಗೈ ತುಂಬ ಲಂಚಕೋರತನ. ನೀತಿಯ ಪಥದೊಳು ನಾ ನಡೆವೆನಯ್ಯ. ಕರುಣೆ ತೋರುತ್ತಾ ಪ್ರಭು ರಕ್ಷಿಸಯ್ಯ. ಈಗ ನನಗೆ ಏನು ಬೇಕು? ಕರುಣೆ ಬೇಕು. ನಾನು ಎಷ್ಟೇ ನಿರ್ದೋಷಿ ಆಗಿರ್ಬೋದು, ನಿನ್ನ ಕರುಣೆಯೇ ಸರ್ವಶ್ರೇಷ್ಠವಾದುದು. ಸಮತಳದಲ್ಲಿ ನಿಂತಿವೆ ನನ್ನ ಪಾದಗಳು, ಸ್ತುತಿಸುವೆ ನಾ ಪ್ರಭುವನ್ನು ಭಕ್ತರ ಸಭೆಯಳು. ನಿನ್ನನ್ನು ಯಾವಾಗಲೂ ನಾನು ಸ್ತುತಿಸುತ್ತೇನೆ, ಕೊಂಡಾಡುತ್ತೇನೆ. ನನ್ನ ಒಳಗಡೆ ಇರುವ ಈ ಮನಸ್ಸಿನ ತುಮುಲವನ್ನು ನಿನಗೆ ಅರ್ಪಿಸುತ್ತೇನೆ. ನನ್ನ ಮೇಲೆ ಕರುಣೆ ತೋರು. ಮುಂದಿನ ಕೀರ್ತನೆ 27 ವಾಕ್ಯಗಳು. ಇಲ್ಲಿ 14 ವಾಕ್ಯಗಳಿವೆ. ಇಲ್ಲಿ ನಿರ್ಭೀತ ನಿರೀಕ್ಷೆ. ನೋಡಿ, ಪ್ರತಿಯೊಂದು ಕೀರ್ತನೆಗಳು ಭರವಸೆ ಕೊಡ್ತವೆ, ನಮಗೆ ನಿರೀಕ್ಷೆ ಅನ್ನು ದಯಪಾಲಿಸುತ್ತವೆ. ಈ ಕೀರ್ತನೆ ಕೂಡ ನಾವು ಭಯಪಡದೆ ದೇವರಲ್ಲಿ ಭರವಸೆ ಇಡತಕ್ಕದ್ದು. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ನಾನಾರಿಗೂ ಅಳುಕೆನು, ನನ್ನ ಬಾಳಿಗಾದಾರ ಪ್ರಭುವೆ. ನಾನಾರಿಗೂ ಅಂಜೆನು. ಕೇಡು ಮಾಡ ಬಂದರೆನಗೆ ಕೊಲೆಗಡುಕರು, ಎಡವಿ ಬಿದ್ದರು ತಾವೇ ಅಳಿದು ಹೋದರು. ಸೇನೆ ಸಮೇತ ಶತ್ರು ಬಂದರೂ ಎದೆಗುಂದೆನು, ಸಮರಕ್ಕೆರಗಿದರೂ ನಾ ಭರವಸೆಯಿಂದಿರುವೆನು. ನಾನೊಂದನು ಕೋರಿದೆ ಪ್ರಭುವಿನಿಂದ, ನಾನದನ್ನೇ ನಿರೀಕ್ಷಿಸಿದೆ ಆತನಿಂದ. ಏನದು? ವಾಸಿಸಬೇಕು ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ, ನಾ ತಲ್ಲೀನನಾಗಬೇಕು ಅಲ್ಲಾತನ ಪ್ರಸನ್ನತೆಯಲ್ಲಿ. ಕೇಡು ಕಾಲದಲ್ಲಿ ಅವಿತಿಸಿಡುವನು ನನ್ನನ್ನು ತನ್ನ ಗುಡಾರದಲ್ಲಿ, ಇರಿಸುವನು ಮರೆಯಾಗಿ ಗರ್ಭಗುಡಿಯಲ್ಲಿ ಸುರಕ್ಷಿತ ಶಿಖರದಲ್ಲಿ. ಸುತ್ತಲೂ ನೆರೆದಿಹ ಶತ್ರುಗಳ ನಡುವೆ ತಲೆ ಎತ್ತಿ ನಡೆವೆನು, ದೇವಾಲಯದೊಳು ಜಯ ಜಯ ಘೋಷದೊಡನೆ ಬಲಿಗಳನ್ನರ್ಪಿಸುವೆನು. ಪ್ರಭುವಿಗೆ ಹಾಡುವೆನು, ವಾದ್ಯ ನುಡಿಸುತ್ತಾ ಕೊಂಡಾಡುವೆನು. ಪ್ರಭು ನಿನಗೆ ಮೊರೆ ಇಡುವೆನು, ಕರುಣಿಸೆನಗೆ ಸದುತ್ತರವನು. ಅರಸೆನ್ನ ಮುಖ ದರುಶನವನು ಎಂದೇ ನೀನು, ಅರಸುವೆನು ಅದನ್ನೇ ಎಂದು ಮರು ನುಡಿದೆ ನಾನು. ವಿಮುಖನಾಗಬೇಡ ಪ್ರಭು, ಕೋಪದಿಂದೆನ್ನ ತಳ್ಳಬೇಡಯ್ಯ. ರಕ್ಷಕ ದೇವ ಎನಗೆ ಸಹಾಯಕ, ದಾಸನ ಕೈ ಬಿಡಬೇಡಯ್ಯ. ಹೆತ್ತವರು ತೊರೆದು ಬಿಟ್ಟರೇನು, ಕರ್ತರು ಪೊರೆಯದಿರನು ನನ್ನನು.
ಬೋಧಿಸೆನಗೆ ಪ್ರಭು ನಿನ್ನ ಮಾರ್ಗವನು, ಶತ್ರುರಹಿತ ಹಾದಿಯಲ್ಲಿ ನಡೆಸು ಎನ್ನನು. ತಳ್ಳಬೇಡೆನ್ನನು ವೈರಿಗಳ ವಶಕ್ಕೆ, ಸುಳ್ಳು ಸಾಕ್ಷಿಗಳು ಕ್ರೂರಿಗಳನವರೆಗೆ. ಸುಳ್ಳು ಸಾಕ್ಷಿಗಳು ಕ್ರೂರಿಗಳವನ ರೆನಗೆ. ಪ್ರಭುವಿನೊಳಿತನು ನಾ ಕಾಣುವೆ ಜೀವಲೋಕದೊಳು, ನಾನಿಟ್ಟಿರುವೆ ನಂಬಿಕೆ ನಿರೀಕ್ಷೆ ಅದರೊಳು. ಪ್ರಭುವನ್ನು ಎದುರು ನೋಡುತ್ತಿರು ಮನವೇ, ಧೈರ್ಯದಿಂದ ನಿರೀಕ್ಷಿಸುತ್ತಿರು ಎದೆಗುಂದದೆ. ಆತ್ಮೀಯವೇ, ನಮ್ಮ ನಿರೀಕ್ಷೆ ಪ್ರಭುವಿನಲ್ಲೇ. ಈ ಕೀರ್ತನೆಯಲ್ಲಿ ನಾವು ಭರವಸೆಯನ್ನು ನೋಡುತ್ತೇವೆ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ, ನಾನಾರಿಗೂ ಅಳುಕೆನು, ನನ್ನ ಬಾಳಿಗಾದರ ಪ್ರಭುವೇ, ನಾನಾರಿಗೂ ಅಂಜೆನು. ಪ್ರಭು ನನಗೆ ಬೆಳಕು, ಪ್ರಭು ನನಗೆ ರಕ್ಷೆ. ಈಸ್ ಮೈ ಲೈಟ್, ಈಸ್ ಮೈ ಸೇವಿಯರ್. ನಾನಾರಿಗೂ ಅಳುಕೆನು, ನಾನು ಹೆದರೋಲ್ಲ. ನನ್ನ ಬಾಳಿಗಾದರ ಪ್ರಭುವೇ, ನಾನಾರಿಗೂ ಅಂಜೆನು. ಯಾಕಂದ್ರೆ ಪ್ರಭು ನನಗೆ, ನನ್ನ ಬಾಳಿಗೆ ಆಧಾರವಾಗಿದ್ದಾರೆ. ಕೇಡು ಮಾಡ ಬಂದರೆ ನನಗೆ ಕೊಲೆಗಡುಕರು, ಎಡವಿ ಬಿದ್ದರು ತಾವೇ ಅಳಿದು ಹೋದರು. ಯಾರೆಲ್ಲ ನನ್ನ ಮೇಲೆ ಕೇಡು ಮಾಡಲು ನೋಡಿದರೋ ಅವರೇ ಎಡವಿ ಬಿದ್ದರು. ಸೇನೆ ಸಮೇತ ಶತ್ರು ಬಂದರು ಎದೆಗುಂದೆನು, ಸಮರ ಕೆರಗಿದರು ನಾ ಭರವಸೆಯಿಂದಿರುವೆನು. ಯಾಕೆ ನಮ್ಗೆ ಗೊತ್ತಿದೆ, ರಾಜರುಗಳು ಯುದ್ಧಗಳನ್ನು ಮಾಡ್ತಿದ್ರು, ಸಮರಗಳು ಯಾವಾಗ ಬರ್ತವೆ ಅಂತ ಗೊತ್ತಿರಲಿಲ್ಲ. ಇರಬಹುದು, ದಾವಿದನಿಗೂ ಕೂಡ ಅನುಭವವಾಗಿದೆ. ಆದರೆ ನಾನು ಎದೆಗುಂದುವುದಿಲ್ಲ, ಭರವಸೆಯಿಂದಿರುವೆನು, ಏಕೆಂದರೆ ದೇವರು ನನ್ನ ಪಕ್ಷದಲ್ಲಿದ್ದಾರೆ. ನಾನೊಂದನ್ನು ಕೋರಿದೆ ಪ್ರಭುವಿನಿಂದ, ನಾನು ಅದನ್ನೇ ನಿರೀಕ್ಷಿಸಿದೆ ಆತನಿಂದ. ನಾನೊಂದನ್ನು ಕೋರಿದೆ ಪ್ರಭುವಿನಿಂದ, ಅದನ್ನೇ ನಿರೀಕ್ಷಿಸಿದೆ ಆತನಿಂದ. ಏನನು? ವಾಸಿಸಬೇಕು ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ. ಆತನೊಡನೆ ನಾನಿರಬೇಕು, ಆತನ ಮಂದಿರದಲ್ಲಿ ನಾನಿರಬೇಕು. ನಾನು ತಲ್ಲೀನನಾಗಬೇಕು ಆತನ ಪ್ರಸನ್ನತೆಯಲ್ಲಿ. ದೇವರೊಡನೆ ಕಳೆಯುವ ಆ ಕ್ಷಣಗಳು, ಸಮಯಗಳು, ಪ್ರಾರ್ಥನೆಗಳು ಅಥವಾ ಆ ಅನುಭವಗಳು ಅತಿ ಸರ್ವಶ್ರೇಷ್ಠವಾದವುಗಳು. ಕೇಡು ಕಾಲದಲ್ಲಿ ಅವಿತಿಸಿಡುವನು ನನ್ನನ್ನು ತನ್ನ ಗುಡಾರದಲ್ಲಿ, ಇರಿಸುವನು ಮರೆಯಾಗಿ ಗರ್ಭಗುಡಿಯಲ್ಲಿ ಸುರಕ್ಷಿತ ಶಿಖರದಲ್ಲಿ. ಅಂದರೆ ದೇವರೊಡನೆ ಇದ್ದಾಗ ನಾನು ಸುರಕ್ಷಿತನು. ದೇವರೊಡನೆ ಇರುವಾಗ, ಅಂದರೆ ದೇವರು ಪ್ರಸನ್ನತೆ ನನ್ನೊಟ್ಟಿಗಿರುವಾಗ ಯಾವ ಭಯ, ಯಾವ ಕೇಡು ನನಗೆ ಲಭಿಸುವುದಿಲ್ಲ, ಬರುವುದಿಲ್ಲ. ನನ್ನನ್ನು ಅವರು ಆಶೀರ್ವದಿಸುವರು. ಸುತ್ತಲೂ ನೆರೆದಿಹ ಶತ್ರುಗಳ ನಡುವೆ ತಲೆ ಎತ್ತಿ ನಡೆಯುವೆನು. ದೇವಾಲಯದೊಳು ಜಯ ಜಯ ಘೋಷದೊಡನೆ ಬಲಿಗಳನ್ನು ಅರ್ಪಿಸುವೆನು. ಪ್ರಭುವಿಗೆ ಹಾಡುವೆನು, ವಾದ್ಯ ನುಡಿಸುತ್ತಾ ಕೊಂಡಾಡುವೆನು. ನೋಡಿ, ಯಾವಾಗ ನನಗೆ ಪ್ರಭುವಿನ ಆ ಸಾನ್ನಿಧ್ಯದಲ್ಲಿ ನಾನಿರುವಾಗ ಆಗುವ ಸಂತೋಷ, ಆನಂದ ಮತ್ತು ಆತನ ಸಮ್ಮುಖದಲ್ಲಿರುವಾಗ ಸ್ತುತಿ ಸ್ತೋತ್ರ ಜಯಘೋಷ ಹಾಡಲು ನನಗೆ ಸಿಗುವ ಅವಕಾಶ ಮತ್ತು ದೇವರನ್ನು ನಾನು ಸ್ತುತಿಸುವ ಅವಕಾಶ, ಆ ದೇವರನ್ನು ಸದಾ ನಾನು ಸ್ತುತಿಸತಕ್ಕದ್ದು. ಪ್ರಭು ನಿನಗೆ ಮೊರೆ ಇಡುವೆನು, ಕರುಣಿಸಿ ನನಗೆ ಸದುತ್ತರವನು. ನಾನು ನಿನಗೆ ಮೊರೆ ಇಡ್ತೀನಿ, ನಾನು ನಿನಗೆ ನನ್ನ ಎಲ್ಲ ಕೋರಿಕೆಗಳನ್ನು ಸಲ್ಲಿಸ್ತೀನಿ, ಉತ್ತರವನ್ನು ದಯಪಾಲಿಸು ಪ್ರಭು. ಅರಸೆನ್ನ ಮುಖ ದರ್ಶನವನ್ನು ಎಂದೇ ನೀನು. ಪ್ರಭುವೇ, ನೀವು ಹೇಳಿದ್ರಿ ನನ್ನ ಮುಖ ದರ್ಶನವನ್ನು ಅರಸುವೆನು ಅದನ್ನೇ ಎಂದು ಮರುನುಡಿದೆ ನಾನು. ನಾನೆಲ್ಲ ಕೋರಿಕೆಗಳನ್ನು ಸಮರ್ಪಿಸುವಾಗ ನನ್ನ ಕೃಪೆ ನಿನಗೆ ಸಾಕು. ನನ್ನ ಮುಖ ದರ್ಶನವನ್ನು ಅರಸು, ನಾನೆಂದೇ ನಾನು ಅದನ್ನು ಅರಸುತ್ತೇನೆ. ವಿಮುಖನಾಗಬೇಡ ಪ್ರಭು, ಕೋಪದಿಂದೆನ್ನ ತಳ್ಳಬೇಡಯ್ಯ. ನೋಡಿ, ಈ ಭಕ್ತ ಪ್ರಾರ್ಥಿಸುವಾಗ ಕೀರ್ತನಗಾರ ಏನು ಹೇಳ್ತಾನೆ? ನನ್ನಿಂದ ದೂರ ಹೋಗಬೇಡ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ವಿಮುಖನಾಗಬೇಡ ಪ್ರಭು, ಕೋಪದಿಂದ ತಳ್ಳಬೇಡಯ್ಯ. ರಕ್ಷಕ ದೇವ ಎನಗೆ ಸಹಾಯಕ ದಾಸನ ಕೈ ಬಿಡಬೇಡಯ್ಯ. ನಾನು ನಿನಗೆ ಶರಣಾಗತನು, ನನ್ನ ಕೈ ಬಿಡಬೇಡ. ವಾಕ್ಯ 10. ಹೆತ್ತವರು ತೊರೆದು ಬಿಟ್ಟರೇನು, ಕರ್ತನು ಪೊರೆಯದಿರನು ನನ್ನನು. ಯೆಶಾಯ 49:15. ಮರೆವಳೆ ತಾಯಿ ತನ್ನ ಮೊಲೆಗೂಸನ್ನು, ಆಕೆ ಮರೆತಳು ನಾನು ಮರೆವೆನು. ಹಂಗ ಇಲ್ಲಿ ನಾವು ನೋಡ್ತೀವಿ, ಹೆತ್ತವರು ತೊರೆದು ಬಿಟ್ಟರೇನು ಅಂದ್ರೆ ಹೆತ್ತವರು ನನ್ನನ್ನು ದೂರ ಮಾಡಿದರೇನು, ಕರ್ತನು ಪೊರೆಯದಿರನು ನನ್ನನ್ನು. ಎಲ್ಲರೂ ಕೈ ಬಿಟ್ರು, ತಂದೆ ತಾಯಿ ಕೈ ಬಿಟ್ರು, ಯೇಸು ಕೈ ಬಿಡುವುದಿಲ್ಲ, ಕೈ ಬಿಡಲಾರ. ಕೈ ಬಿಡದ ದೇವರು ಅವರಾಗಿದ್ದಾರೆ. ಯಾಕಂದ್ರೆ ಜೀವ ಪ್ರಾಣ ಶ್ವಾಸ ಎಲ್ಲ ಅವರದೇ. ಬೋಧಿಸಿನಗೆ ಪ್ರಭು ನಿನ್ನ ಮಾರ್ಗವನು,
ಶತ್ರುರಹಿತ ಹಾದಿಯಲ್ಲಿ ನಡೆಸು ಎನ್ನನು. ತಳ್ಳಬೇಡೆನ್ನನು ವೈರಿಗಳ ವಶಕ್ಕೆ, ಸುಳ್ಳು ಸಾಕ್ಷಿಗಳು ಕ್ರೂರಿಗಳು ಅವರು ಎನಗೆ. ನೀವು ತಳ್ಳಬೇಡ ನನ್ನನು. ಪ್ರಭುವಿನೊಳಿತನು ನಾ ಕಾಣುವೆ, ಜೀವಲೋಕದಳು ಭರವಸೆ. ಎಷ್ಟೇ ಕಷ್ಟ ಕಾರ್ಪಣ್ಯ ಬಂದರೂ ಪ್ರಭುವಿನ ಒಳಿತನು ನಾ ಕಾಣುವೆ, ಜೀವಲೋಕದಳು. ನಾನಿಟ್ಟಿರುವೆ ನಂಬಿಕೆ ನಿರೀಕ್ಷೆ ಅದರಳು. ಪ್ರಭುವನ್ನು ಎದುರು ನೋಡುತ್ತಿರು ಮನವೇ, ಧೈರ್ಯದಿಂದ ನಿರೀಕ್ಷಿಸುತ್ತಿರು ಎದೆಗುಂದದೆ. ಹೌದು ಆತ್ಮೀಯರೇ, ಪ್ರಭುವನ್ನು ಎದುರು ನೋಡುತ್ತಿರು. ನಾವು ನಮ್ಮ ಪ್ರಾರ್ಥನೆಗಳು ನಮ್ಮ ನಿತ್ಯ ಜೀವದೆಡೆಗೆ ನಮ್ಮನ್ನು ಸಾಗಿಸುತ್ತವೆ, ಕೊಂಡೊಯ್ಯುತ್ತವೆ. ಮತ್ತು ನಾವು ಎದುರು ನೋಡ್ತಾ ಇದ್ದೀವಿ ಪ್ರಭುವಿನ ಆಶೀರ್ವಾದಕ್ಕಾಗಿ, ವರದಾನಕ್ಕಾಗಿ, ಅನುಗ್ರಹಕ್ಕಾಗಿ ಮತ್ತು ಕೃಪಾವರಗಳಿಗಾಗಿ. ಇವತ್ತು ಈ 3 ಕೀರ್ತನೆ 25, 26, 27 ಧ್ಯಾನಿಸಿದೆವು. ಒಂದು ಪ್ರಭುವಿನ ಆ ಮಾರ್ಗ ನನಗೆ ತೋರು ಮತ್ತು ಆ ಪ್ರಭುವಿನ ಮಾರ್ಗದಲ್ಲಿ ನಾನು ಹೇಗೆ ಜೀವಿಸಬೇಕು ಎಂಬುದಾಗಿ ನಮಗೆ 25ನೇ ಕೀರ್ತನೆ ತೋರಿಸಿಕೊಡ್ತು. 26ನೇ ಕೀರ್ತನೆ ನಿರ್ದೋಷಿಯ ನಿವೇದನೆ. ಅನೇಕ ಬಾರಿ ನಮ್ಮಲ್ಲೂ ಕೂಡ ಇಂಥ ಸವಾಲುಗಳು ಇರ್ತವೆ. ನಾನು ನಿರ್ದೋಷಿ ಆದರೂ ಕೂಡ ಯಾಕಪ್ಪ ಇದೆಲ್ಲ ನಾನು ಸಹಿಸಬೇಕು, ಅದಕ್ಕೆ ಉತ್ತರ ನಮಗೆ ಈ ಕೀರ್ತನೆ. 27ನೇ ಕೀರ್ತನೆ ನಿರ್ಭೀತ ನಿರೀಕ್ಷೆ. ನಿರೀಕ್ಷೆ ಇಟ್ಟವರು ಭಯ ಪಡಬೇಕಾಗಿಲ್ಲ. ನಿರೀಕ್ಷೆ ಎಂದೂ ಹಾಳಾಗುವುದಿಲ್ಲ. ನಮ್ಮ ನಿರೀಕ್ಷೆ ಯಾವಾಗಲೂ ದೇವರು ಜಯ ಕೊಟ್ಟೇ ಕೊಡುತ್ತಾರೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ಮಾರ್ಗದಲ್ಲಿ ನಾವು ಜೀವಿಸುತ್ತಾ ಇರುವ ಈ ಸಂದರ್ಭದಲ್ಲಿ ಅನೇಕ ಬಾರಿ ನಮಗೆ ಬರುವ ತಾಪತ್ರಯಗಳು, ತೊಂದರೆಗಳು ಮತ್ತು ಇಂಥ ಸಾಂಕ್ರಾಮಿಕ ಪಿಡುಗುಗಳು, ಕಷ್ಟ, ತೊಂದರೆಗಳೆಲ್ಲವೂ ನಿಮಗೆ ಸಮರ್ಪಿಸುತ್ತೇವೆ. ನಿನ್ನ ಮಾರ್ಗವನ್ನು ಬಿಟ್ಟಗಲದೆ ನಿನ್ನ ಜೊತೆ ಜೀವಿಸಲು ಕರುಣೆ ತೋರು, ಕೃಪೆ ನೀಡು, ಕಟಾಕ್ಷಿಸು. ನಮ್ಮಲ್ಲಿರುವ ಬಲಹೀನತೆಗಳನ್ನು, ಪಾಪಗಳನ್ನು ಮನ್ನಿಸು. ಪಶ್ಚಾತ್ತಾಪದ ಕರುಣೆಯನ್ನು ದಯಪಾಲಿಸು. ಅನೇಕ ಬಾರಿ ನಾವು ಉಳಿತನ್ನು ಮಾಡುವಾಗ ನಮಗೆ ಕೆಡುಕೆ ಹಿಂದೆ ಸಿಗುತ್ತೆ. ಅನೇಕ ಬಾರಿ ದೋಷಿ ಅಲ್ಲದಿದ್ದರೂ ನಿರ್ದೋಷಿ, ನನ್ನ ಜೀವನದಲ್ಲಿ ನಿರ್ದೋಷಿತನ ಇದ್ದರೂ ಕೂಡ ದೋಷಿ ಎಂದು ಆಲಿಸುವ ಮಾತುಗಳು, ಚುಚ್ಚು ಮಾತುಗಳು, ಅವಮಾನಗಳು, ಟೀಕೆಗಳು ನನ್ನನ್ನು ಹಾಳುಗೆಡವುತ್ತವೆ, ನೆಲಕ್ಕೆ ನನ್ನನ್ನು ಬೀಳಿಸುತ್ತವೆ. ಆದರೆ ನಿರ್ದೋಷಿ ಎಂದೂ ಹೆದರಬಾರದು, ನಂಬಿಕೆ ಇಡಬೇಕು, ಪ್ರಾರ್ಥಿಸಬೇಕು ಎಂಬುದಾಗಿ ನೀವು ತೋರಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ವಂದನೆ. ನಂಬಿಕೆ ಎಂದೂ ಸೋತು ಹೋಗುವುದಿಲ್ಲ. ನಂಬಿದವರನ್ನು ನೀವು ಎಂದೂ ಕೈ ಬಿಡುವುದಿಲ್ಲ. ನಮ್ಮ ಈ ಕ್ರೈಸ್ತಿಯ ಜೀವನವೇ ನಂಬಿಕೆಯ ಆಧಾರ ಮೇಲೆ ನಿಂತಿದೆ. ಆ ನಂಬಿಕೆ ಇನ್ನೂ ಬಲಪಡಿಸು. ಸರ್ವೇಶ್ವರನೇ, ನೀವೇ ನಮ್ಮ ದೇವರು, ನೀವೇ ನಮ್ಮನ್ನು ಪೋಷಿಸುವವರು. ನಮಗೆ ಬಿಡುಗಡೆ ನಾಯಕರಾದ ಯೇಸುವನ್ನು ಕರುಣಿಸಿದವರು ನೀವೇ ಆಗಿದ್ದೀರಿ. ಎಷ್ಟೋ ಜನ ನಿರೀಕ್ಷೆ ಇಲ್ಲದೆ ಬಾಳ್ತಾ ಇದ್ದಾರೆ. ಎಷ್ಟೋ ಜನ ನಂಬಿಕೆ ಇಲ್ಲದೆ ಬಾಳ್ತಾ ಇದ್ದಾರೆ. ಎಷ್ಟೋ ಜನ ಇವತ್ತು ನಿಮ್ಮಿಂದ ದೂರ ಸರಿದಿದ್ದಾರೆ, ನಾಸ್ತಿಕರಾಗಿ ಬಾಳ್ತಾ ಇದ್ದಾರೆ. ಎಷ್ಟೋ ಮಂದಿ ಸಮಯ ಅವಕಾಶವಿದ್ದರೂ ಪ್ರಾರ್ಥಿಸದೆ ಜೀವಿಸ್ತಾ ಇದ್ದಾರೆ. ದೇವಾ, ಅವರನ್ನು ಕರುಣಿಸು, ಕಟಾಕ್ಷಿಸು. ಇವತ್ತು ನಮ್ಮಲ್ಲಿ ಪ್ರಾರ್ಥನೆ ಕೇಳಿಕೊಂಡಿದ್ದಾರೆ ಅನೇಕ ಮಂದಿ. ಈ ಕೀರ್ತನೆಗಳೊಂದಿಗೆ ನಾವು ಪ್ರಾರ್ಥನೆ ಮಾಡುವಾಗ ವಾಟ್ಸಪ್, ಇಮೇಲ್, ಫೇಸ್ಬುಕ್ ಮೂಲಕ ನಾವು ಧ್ಯಾನ ಪುಟಗಳು ಕೊಟ್ಟಾಗ ಸಮರ್ಪಿಸಿದ ಪ್ರಾರ್ಥನೆಗಳು, ಧ್ಯಾನ ಮಂದಿರಗಳಿಗೆ, ಪುಣ್ಯ ಕ್ಷೇತ್ರಗಳಿಗೆ ಈ ದಿನಗಳಲ್ಲಿ ಎಲ್ಲೋ ಇಮೇಲ್ ಮೂಲಕ ಅಥವಾ ವಾಟ್ಸಪ್ ಮೂಲಕ ಕಳಿಸಿದ ಎಲ್ಲ ಕೋರಿಕೆಗಳು ನಿಮಗೆ ಲಭ್ಯವಾಗಲಿ, ಸಮರ್ಪಿತವಾಗಲಿ. ಯೇಸುವೆ, ಈ ಪ್ರಾರ್ಥನೆಯೊಂದಿಗೆ ಅವುಗಳನ್ನು ಸಮರ್ಪಿಸುತ್ತೇನೆ. ಎಷ್ಟೋ ಮಂದಿ ಕಣ್ಣೀರಿನಿಂದಿದ್ದಾರೆ, ದುಃಖದಿಂದಿದ್ದಾರೆ, ಬೇನೆ ಬವಣೆಯಿಂದಿದ್ದಾರೆ, ಹಾಸಿಗೆಯಲ್ಲಿದ್ದಾರೆ. ಯಾರು ಇಲ್ಲ, ನಿರೀಕ್ಷಣೆ ಕಳ್ಕೊಂಡಿದ್ದೀವಿ ಇರಬಹುದು. ಪಾರ್ಶ್ವವಾಯು ಹೊಡೆದವರು, ಮಾರಣಾಂತಿಕ ಕಾಯಿಲೆಗೆ ಒಳಗಾದವರು, ಯೌವನ ಪ್ರಾಯದಲ್ಲೇ ಅಥವಾ ವೃದ್ಧಾಪ್ಯದಲ್ಲೇ ಇಂಥವುಗಳನ್ನು ಅನುಭವಿಸುತ್ತಿರುವವರು, ದಿನದ ಮೊದಲನೆಯ ದಿನದಂದು, ಜನ್ಮ ಪಡೆದ ದಿನದಂದು ಯಾವುದಲ್ಲ ಒಂದಲ್ಲ ಒಂದು ರೋಗಗಳು, ಬಾಧೆಗಳು, ನೋವುಗಳು, ನಿರಾಶೆಗಳು, ದುಃಖಗಳು. ಯಾಕೆ ದೇವಾ, ಏಕೆ ದೇವನನ್ನ ಕೈ ಬಿಟ್ಟೆ ಎಂಬ ಅವರ ಆಕ್ರಂದನ ನಿನಗೆ ತಿಳಿದಿದೆ ಸ್ವಾಮಿ. ಇದೋ ಇವತ್ತು ನಾನು ವಿಶೇಷವಾಗಿ ಪ್ರಾರ್ಥಿಸುತ್ತೇನೆ. ನಿನ್ನ ಕರುಣೆಯ ಕೃಪೆಯ ಹಸ್ತ ಎಲ್ಲರ ಮೇಲೆ ಹಿಡಿದು ಬರಲಿ. ಈ ಕೀರ್ತನೆಗಳ ಆಶೀರ್ವಾದ ನಮಗೆ ಲಭ್ಯವಾಗಲಿ. ಈ ಕೀರ್ತನೆಗಳ ಮೂಲಕ ನಮ್ಮ ಎಲ್ಲ ಯಾತನೆಗಳನ್ನು ನೀನು ಆಲಿಸಿ, ಆ ಯಾತನೆಗಳಿಂದ ಬಿಡುಗಡೆಗೊಳಿಸಿ ನಮ್ಮ ನಂಬಿಕೆ, ನಿರೀಕ್ಷೆಯನ್ನು ಬಲಪಡಿಸು. ಕೊನೆ ಉಸಿರಿರುವ ತನಕ ನಿಮಗಾಗಿ ಬಾಳಲು ಕೃಪೆ ನೀಡು ದೇವ. ಯೇಸುವೆ, ನಿಮ್ಮ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ.
38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದಾತನನ್ನು ಮುಟ್ಟಿದ್ರಿ, ಸತ್ತ ಲಾಜರನಿಗೆ ಜೀವ ಕೊಟ್ರಿ, ಕುರುಡರಿಗೆ ನೋಡುವ ಶಕ್ತಿ ಕೊಟ್ರಿ, ಕಿವುಡರಿಗೆ ಆಲಿಸುವ ಶಕ್ತಿ ಕೊಟ್ರಿ, ಜಲೋದರ ರೋಗಿಯನ್ನು ಸೌಖ್ಯಪಡಿಸಿದಿರಿ, ಗೂನಿ ಬೆನ್ನಿನ ಮಹಿಳೆಗೆ ನೆಟ್ಟಗೆ ನಿಲ್ಲುವಂತೆ ಮಾಡಿದಿರಿ, ಅನಾರೋಗ್ಯದಲ್ಲಿರುವವರಿಗೆ ಸೌಖ್ಯ ಕೊಡುವ ದೇವರು, ದೆವ್ವ ಭೂತ ಪೀಡಿತರಿಗೆ ಬಿಡುಗಡೆ ಕೊಡುವ ದೇವರು. ಇದೆಲ್ಲ ಥರದ ಕೇಡುಗಳಿಂದ, ನಕಾರಾತ್ಮಕತೆಯಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ನಮ್ಮನ್ನು ಆಶೀರ್ವದಿಸಿರಿ. ಯೇಸುವೆ, ನಿಮ್ಮ ನಾಮದಲ್ಲಿ ಬೇಡಿದ್ದನ್ನು ನಾವು ಪಡೆಯುತ್ತೇವೆ. ದೃಢ ನಂಬಿಕೆಯಿಂದ ಎಲ್ಲ ವ್ಯಾಧಿಗಳನ್ನು ಬಂಧಿಸುತ್ತೇನೆ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್, ಬ್ಲೆಸ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ನಾಮದಲ್ಲಿ ನಿಮಗೆ ಬಿಡುಗಡೆ, ಯೇಸು ನಾಮದಲ್ಲಿ ನಿಮಗೆ ಸೌಖ್ಯ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿಯೂ ಪ್ರಾರ್ಥಿಸಿರಿ. ದಿವ್ಯವಾಣಿ ಲೈವ್ ಯೂಟ್ಯೂಬ್ ಚಾನೆಲ್ಗಾಗಿಯೂ ಪ್ರಾರ್ಥಿಸಿರಿ. ಆತ್ಮೀಯರೇ, ನಿಮಗೆ ಈ ಸಂದೇಶಗಳು ಇಷ್ಟವಾದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಹಾಕಬಹುದು. ಅದು ನಮಗೆ ಪ್ರೋತ್ಸಾಹ, ಉತ್ತೇಜನ ಮತ್ತು ಇನ್ನೂ ಹೆಚ್ಚು ಸ್ವಾರ್ಥೆಯನ್ನು ಸಾರಲು ಪ್ರೇರಣೆಯಾಗುತ್ತೆ. ಅಷ್ಟು ಮಾತ್ರವಲ್ಲ, ನೀವೆಲ್ಲರೂ ಈ ಸ್ವಾರ್ಥೆಯನ್ನು ಇತರರೊಡನೆ ಹಂಚಿಕೊಳ್ಳಿ. ನಿಮ್ಮಲ್ಲಿ ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ಇದನ್ನು ಹಂಚಿಕೊಳ್ಳಿ. ಹಾಗೆಯೇ ನೀವು ಮುಂದೆ ನೆಕ್ಸ್ಟ್ ಬರುವಾಗ ನಾವು ಪ್ರತಿ ಮಂಗಳವಾರ 7 ಗಂಟೆಗೆ ಇದನ್ನು ಪ್ರಚುರಪಡಿಸ್ತಾ ಇದ್ದೀವಿ. ಮುಂದಿನ ಕೀರ್ತನೆಗಳು 28, 29, 30, 31 4 ಕೀರ್ತನೆಗಳೊಂದಿಗೆ ಸಿದ್ಧವಾಗಿರಿ. ದಯಾಮಯ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ದಿವ್ಯವಾಣಿ